ಮೊದಲು ನಮ್ಮದೇ ಕಟ್ಟಡ ಆಗಿತ್ತು. ಆಮೇಲೆ ನಾವು ದೇವಸ್ಥಾನಕ್ಕೆ ಬಿಟ್ಟು ಕೊಟ್ಟೆವು. ಈ ಆಫೀಸ್ ಬಿಟ್ಟು ಕೊಡುವುದರಿಂದ ಬೇರೆ ಆಫೀಸ್ ಮಾಡಿ ಆಗಿದೆ. ನನ್ನ ತಂದೆಯವರು ಪ್ರಾರಂಭ ಮಾಡಿದ ಅಂಗಡಿ ಇದು. ನ್ಯೂಸ್ ಸಿಕ್ಕಿದ್ದು ನಮ್ಮ ರಾತ್ರಿ ಬಂದಾಗ ಬಿಡ್ಬೇಕಂತ ಹೇಳಿದ್ದಾರೆ, ಬಿಲ್ಡಿಂಗ್ ತೆಗಿತಾರೆ ಅಂತ ಹೇಳಿದರು. ತೆಗಿಲಿ ಒಂದು ಸ್ವಲ್ಪ ಒಂದು ಟೈಮ್ ಕೇಳಿದ್ದೆ. ಅವರಿಗೆ ನಿಜವಾಗಿ ಅವರು ವಕೀಲರಾಗಿ ಅವರಿಗೆ ಏನು ಕೋರ್ಟಿಗೆ ಹೋಗಬಹುದಿತ್ತು. ಅವರೇ ಈ ಕಟ್ಟಡವನ್ನು ಕಟ್ಟಿ ಅದನ್ನು ದೇವಸ್ಥಾನಕ್ಕೆ ಕೊಟ್ಟು ಅದಕ್ಕೆ ಬಾಡಿಗೆಯನ್ನು ಕೊಡುವಂಥ ಕೆಲಸ ಸುಮಾರು 75 ವರ್ಷದಿಂದ ಮಾಡ್ತಾರೆ. ಈಗ ನೋಡಿ ಇಲ್ಲಿ ಮನೆ ತೆರವು ಕೆಲಸ ಆಯಿತು. ಈಗ ನೋಡಿ ಅಲ್ಲಿ ಅನ್ನದಾನದ ವ್ಯವಸ್ಥೆಯನ್ನು ನಾವು ಅಲ್ಲಿ ಶೀಟ್ ಹಾಕಿ ಆ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಈಗ ಮಾಡ್ತಾ ಇದ್ದೇವೆ. ಇಲ್ಲಿದ್ದ ಜಾಗೆಯಲ್ಲಿ ಇವತ್ತು 100 ಅಂಗಡಿಗಳು ಅಲ್ಲಿ ನಾಲ್ಕು ಹೆಚ್ಚಾಗಿ ಮಾರ್ಕ್ ಈಗ ಹಾಕುವಂತ ಕೆಲಸವು ಮಾಡ್ತದೆ. ಮುಂದಿನ ದಿವಸಗಳಲ್ಲಿ ನಾವು ಕಟ್ಟಡಗಳನ್ನು ಕಟ್ಟಿದ್ರೆ ಪ್ರಥಮ ಆದ್ಯತೆಯನ್ನು ಅವರಿಗೆ ಕೊಡುವಂತಹ ಕೆಲಸವನ್ನು ನಾವು ಕೂಡ ಮಾಡ್ತೇವೆ. 16 ಎಕರೆ 15.5 ಎಕರೆ ಜಾಗ ಇನ್ನೂ ಕೂಡ ದೇವಸ್ಥಾನದ ಜಾಗ ಬೇರೆ ಬೇರೆಯವರ ಅತಿಕ್ರಮಣದಲ್ಲಿ ಇದೆ. ಜಾಗ ಯಾವುದೆಲ್ಲ ಅತಿಕ್ರಮಣ ಆಗಿದೆ ಈ ಸಲ ಬಜೆಟಿನಲ್ಲಿ ಕೂಡ ಅನೌನ್ಸ್ ಮಾಡಿದ್ದಾರೆ. ಎಲ್ಲಿಗಟ್ಟೆಯಲ್ಲೇ 2-3 ಎಕರೆ ಜಾಗ ಇದೆ. ತಿಂದಿರ ವಕೀಲರ ಸುಬ್ರಹ್ಮಣ್ಯ ಇತ್ತೆ आयुरारोग्य ऐश्वर्यादिस्तु समस्त ग्रहाचार महान्वेश्वरस्य पूर्ण अनुग्रह प्राप्तिरस्तु. शूलं वज्रं च खड्गं परेशमभयं भाग्यवन्तं नागं पाशं च घनश्यामतवरदं साक्षं भागे सर्वालङ्कारदीप्तं स्फटिकमणिदीपं ಶ್ರೀ ಮಾಲಿಂಗೇಶ್ವರನಿಗೆ ವಂದಿಸುತ್ತಾ ಇವತ್ತು ಒಂದು ಶುಭಗಳಿಗೆ, ಯಾಕೆಂತ ಹೇಳಿದರೆ ನಾವು ಇಷ್ಟು ವರ್ಷ ನಾನು ನನ್ನ ತಂದೆಯವರು ದೇವಸ್ಥಾನದ ಕಟ್ಟಡದಲ್ಲಿ ಮೊದಲು ನಮ್ಮದೇ ಕಟ್ಟಡ ಆಗಿತ್ತು. ಆಮೇಲೆ ನಾವು ದೇವಸ್ಥಾನಕ್ಕೆ ಬಿಟ್ಟು ಕೊಟ್ಟೆವು. ಆಮೇಲೆ ದೇವಸ್ಥಾನದ ಬಾಡಿಗೆಗೆ ವಹಿಸಿಕೊಂಡು ಆ ಕಟ್ಟಡದಲ್ಲಿ ನಮ್ಮ ವೃತ್ತಿಯನ್ನು ನಡೆಸ್ತಾ ಇದ್ದೆವು. ವೃತ್ತಿಯಲ್ಲಿ ಮಾಲಿಂಗೇಶ್ವರ ದಯದಿಂದ ನಮಗೆ ಎಲ್ಲ ಒಳ್ಳೆಯದಾಗಿದೆ. ನನ್ನ ಸಹವಾಸಕ್ಕೆ ಬಂದಂಥ ಎಲ್ಲ ಕಕ್ಷಿಗಾರರು, ಅಂದರೆ ನ್ಯಾಯ ಕೂಲಿ ಬಂದಂಥ ಎಲ್ರಿಗೂ ನ್ಯಾಯದಾನ ಆಗಿದೆ ಅಂತ ನಾನು ಎನಿಸ್ಕೊಳ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ ಯಾವ ದೃಷ್ಟಿಯಿಂದಲೂ ನನಗೆ ಯಾವುದು ಏನು ತೊಂದರೆ ಆಗಲಿಲ್ಲ. ನನ್ನ ಕರ್ತವ್ಯಕ್ಕೆ ಏನು ತೊಂದರೆ ಆಗಲಿಲ್ಲ ಮಾಲಿಂಗೇಶ್ವರನ ದಯದಿಂದ. ಈಗ ನನ್ನ ಮಗ ಇದ್ದಾನೆ, ಅವನು ವಕೀಲ ವೃತ್ತಿ ಮಾಡ್ತಾ ಇದ್ದಾನೆ. ಈಗ ಈ ಆಫೀಸ್ ಬಿಟ್ಟು ಕೊಡುವುದರಿಂದ ಬೇರೆ ಆಫೀಸ್ ಮಾಡಿ ಆಗಿದೆ, ಅಲ್ಲಿಗೆ ಶೀಘ್ರವೇ ಹೋಗ್ತಾ ಇದ್ದಾನೆ. ಎಲ್ಲರಿಗೂ ನಮ್ಮ ವೃತ್ತಿಯಲ್ಲಿ ದೇವರು ಸಂಪೂರ್ಣ ಅನುಗ್ರಹ ನೀಡಲಿ ಮತ್ತು ನನಗೆ ಆ ವೃತ್ತಿಯಲ್ಲಿ ನಮಗೆ ನಮ್ಮೊಟ್ಟಿಗೆ ಬಂದಂಥ ಎಲ್ಲ ಜನರಿಗೆ ನ್ಯಾಯ ಸಿಗಲಿ ಅಂತೇಳಿ ಆಶಿಸ್ತಾ ಎಲ್ಲರಿಗೂ ಲೋಕ ಸಮಸ್ತ ಸುಖಿನೋ ಭವಂತು, ಎಲ್ರಿಗೂ ಒಳ್ಳೆಯದಾಗಲಿ. ಓಂ ಶಾಂತಿ ಶಾಂತಿ ಶಾಂತಿ.
ದೇವಸ್ಥಾನದ ಎದುರು ಭಾಗದಲ್ಲಿರುವಂಥ ಮಹಾಲಿಂಗೇಶ್ವರ ದೇವಸ್ಥಾನದ ಏನು ಜಾತ್ರೆ ನಡೀಲಿಕ್ಕಿದೆ, ಆ ಸಮಯದಲ್ಲಿ ಉಲ್ಲಾಲ್ತಿ ಅಲ್ಲಿಂದ ಬರುವಾಗ ಇಲ್ಲಿ ಹೆಚ್ಚಿನ ಜನಜಂಗುಳಿ ಆಗ್ತದೆ. ಆ ವಿಷಯದಲ್ಲಿ ನಾವು ಈ ದೇವಸ್ಥಾನದ ಜಾಗದಲ್ಲಿದ್ದಂಥ ವಕೀಲರಾದಂಥ ಖ್ಯಾತ ವಕೀಲರಾದಂಥ ಕಿಶೋರ್ ಕೊಳತ್ತಾಯ ಮತ್ತು ಅವರ ಮಗ ತಂದೆ ಸುಬ್ರಹ್ಮಣ್ಯ ಕೊಳತ್ತಾಯ ಅವರು ಈ ಕಟ್ಟಡದಲ್ಲಿದ್ದರು. ಅದೇ ಮಧುರಾ ಸ್ವೀಟ್ಸ್ನವರು ಈ ಕಟ್ಟಡದಲ್ಲಿದ್ದರು. ವಿಠಲ್ ದಾಸ್ ಹೆಗ್ಡೆ ಮತ್ತು ಅವರ ತಂದೆಯವರಾದಂಥ ರಘುರಾಮ ಹೆಗ್ಡೆ ಅವರು ಈ ಹಿಂದೆ ಈ ಕಟ್ಟಡದಲ್ಲಿದ್ದರು. ಈಗ ಅವರ ಮಗ ವಿಠಲ್ ದಾಸ್ ಹೆಗ್ಡೆ ಅವರು ಇದರಲ್ಲಿ ಇದ್ದರು. ನಮ್ಮ ಸುಬ್ರಹ್ಮಣ್ಯ ಕೊಳತ್ತಾಯ ಅವರು ಸುಮಾರು 75 ವರ್ಷದಿಂದ ಈ ಕಟ್ಟಡದಲ್ಲಿ ಇದ್ದರು. ನಾವು ಅವ್ರ ಹತ್ರ ವಿನಂತಿ ಮಾಡಿಕೊಂಡಿದ್ದೇವೆ, ಇದು ದೇವಸ್ಥಾನದ ಜಾಗ, ಈ ಜಾಗವನ್ನು ಬಿಟ್ಟು ಕೊಡಬೇಕು. ಇಲ್ಲಿ ವಾಹನ ದಟ್ಟಣೆ ಜಾಸ್ತಿ ಇದೆ ಮತ್ತು ನಾಡಿದ್ದು ಉಲ್ಲಾಲ್ತಿ ಬರುವಾಗ ಇಲ್ಲಿ ಜನಜಂಗುಳಿ ಆಗ್ತದೆ. ಅದರಿಂದ ದೇವಸ್ಥಾನದ ಜಾಗವನ್ನು ನಾವು ಎಲ್ಲ ಕಡೆ ತೆರವುಗೊಳಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೇವೆ. ಸರ್ಕಾರದ ಆದೇಶ ಕೂಡ ಇದೆ. ಅದನ್ನು ಅವರು ಮನಗಂಡು ನಾವು 75 ವರ್ಷದಿಂದ ಈ ಜಾಗದಲ್ಲಿ ವ್ಯಾಪಾರ ಮಾಡಿದ್ದೇವೆ, ಒಳ್ಳೆಯದಾಗಿದ್ದೀವಿ, ನೀವು ಅಭಿವೃದ್ಧಿ ಮಾಡೋದಿದ್ದರೆ ನಾವು ನಮ್ಮ ಜಾಗವನ್ನು ಬಿಟ್ಟು ಕೊಡ್ತೇವೆ, ದೇವರಿಗೆ ಬಿಟ್ಟು ಕೊಡ್ತೇವೆ. ನೀವು ಮುಂದಿನ ದಿವಸಗಳಲ್ಲಿ ಒಳ್ಳೆಯ ಕಟ್ಟಡವನ್ನು ಕಟ್ಟಿ ನಮಗೆ ಒಳ್ಳೆಯ ಬಾಡಿಗೆಗೆ ನಿಮ್ಮ ಕೊಟ್ಟರು ಅದನ್ನು ತಗೊಳ್ಳಿಕ್ಕೂ ರೆಡಿ ಇದ್ದೇವೆ, ಇಲ್ಲಾಂದರೆ ಹಾಗೇ ನಾವು ಬಿಟ್ಟು ಕೊಡಲಿಕ್ಕೆ ತಯಾರಿದೆ ಅನ್ನುವ ಉದ್ದೇಶದಿಂದ ಅವರು ಒಳ್ಳೆಯ ಮನಸ್ಸಿನಿಂದ ಇವತ್ತು ಈ ಜಾಗವನ್ನು ಬಿಟ್ಟು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಮಹಾಲಿಂಗೇಶ್ವರ ದೇವರ ಎದುರು ಅವರಿಗೆ ಪ್ರಸಾದ ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ. ಈ ಮುಂದಿನ ದಿವಸಗಳಲ್ಲಿ ನಾವು ಕಟ್ಟಡಗಳನ್ನು ಕಟ್ಟಿದರೆ ಪ್ರಥಮ ಆದ್ಯತೆಯನ್ನು ಅವರಿಗೆ ಕೊಡುವಂಥ ಕೆಲಸವನ್ನು ನಾವು ಕೂಡ ಮಾಡ್ತೇವೆ. ಆದ್ದರಿಂದ ದೇವಸ್ಥಾನದ ಅಭಿವೃದ್ಧಿಗೆ ದೇವಸ್ಥಾನದ ಜಾಗ ಎಲ್ಲೆಲ್ಲಿ ಬೇರೆಯವರ ಕೈಯಲ್ಲಿದೆ ಅದನ್ನು ವಾಪಸ್ ಪಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಎಲ್ಲರೂ ಸ್ವಇಚ್ಛೆಯಿಂದ ಅವರು ತಮ್ಮ ಇಷ್ಟು ವರ್ಷದಿಂದ ಅನುಭವಿಸಿಕೊಂಡು ಬಂದಿರುವಂಥ ಈ ದೇವರ ಜಾಗವನ್ನು ಬಿಟ್ಟು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇನ್ನೂ ಕೂಡ ಕೆಲವು ದೊಡ್ಡ ದೊಡ್ಡ ಜಾಗಗಳಲ್ಲಿ ಸುಮಾರು 16 ಎಕರೆ 15.5 ಎಕರೆ ಜಾಗ ಇನ್ನೂ ಕೂಡ ದೇವಸ್ಥಾನದ ಜಾಗ ಬೇರೆಯವರ ಅತಿಕ್ರಮಣದಲ್ಲಿ ಇದೆ. ಅದನ್ನು ಕೂಡ ನಾವು ಅವ್ರ ಹತ್ರ ವಿನಂತಿ ಮನವಿ ಮಾಡ್ಕೊಳ್ತಾ ಇದ್ದೀವಿ, ಅದನ್ನು ಬಿಟ್ಟುಕೊಡಿ. ಯಾಕಂತ ಹೇಳಿದ್ರೆ ಇನ್ನೂ ದೊಡ್ಡ ವಸತಿ ಗೃಹಗಳನ್ನು ಇಲ್ಲಿ ಕಟ್ಟಲಿಕ್ಕೆ ಅವಶ್ಯಕತೆ ಇರುವಂಥ ಜಾಗ ಬೇಕಾಗಿದೆ. ನಾವು ಏನು ಸುಬ್ರಹ್ಮಣ್ಯ ಮತ್ತು ಧರ್ಮಸ್ಥಳ ಥರ ಇಲ್ಲಿ ಚೌಲ್ಟ್ರಿಗಳನ್ನು ಕಟ್ಟಬೇಕು, ಡಾಮೆಟ್ರಿಗಳನ್ನು ಕಟ್ಟಬೇಕು. ತಂಡವಾಗಿ ಪ್ರವಾಸೋದ್ಯಮದಿಂದ ಯಾರಾದರೂ ಪ್ರವಾಸಿಗಳು ಬಂದರೆ, ಭಕ್ತಾದಿಗಳು ಬಂದರೆ ಅವರಿಗೆ ಮಲಗುವಂಥ ವ್ಯವಸ್ಥೆಗಳು ಆಗಬೇಕು, ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳು ಆಗಬೇಕು. ಅದಕ್ಕಾಗಿ ಅವರನ್ನು ಬಿಟ್ಟುಕೊಡಲಿಕ್ಕೆ ಮನವಿಯನ್ನು ಮಾಡಿದ್ದೇವೆ. ಮುಂದಿನ ದಿವಸಗಳು ಅವರು ಕೂಡ ಬಿಟ್ಟುಕೊಡುವಂಥ ಕೆಲಸವನ್ನು ಮಾಡ್ತಾರೆ ಅನ್ನುವ ನಂಬಿಕೆ ನಮಗೆ ಇದೆ. ದೇವಸ್ಥಾನದ ಜಾಗ ಯಾವುದೆಲ್ಲ ಅತಿಕ್ರಮಣ ಆಗಿದೆ ಈ ಸಲ ಬಜೆಟಿನಲ್ಲಿ ಕೂಡ ಅನೌನ್ಸ್ ಮಾಡಿದ್ದಾರೆ. ಆ ಪ್ರಕಾರ ಈಗ ಅಳತೆ ಮಾಡಲಿಕ್ಕೆ ಆದೇಶವನ್ನು ಕೊಟ್ಟಿದ್ದೀವಿ. ಮುಂದಿನ ದಿವಸಗಳಲ್ಲಿ ಎಲ್ಲವನ್ನು ಕೂಡ ದೇವಸ್ಥಾನದ ಸುಪರ್ದಿಗೆ ಪಡೆಯುವಂಥ ಕೆಲಸವನ್ನು ಮಾಡ್ತೇವೆ. ಎಲ್ಲ ಸುತ್ತಮುತ್ತ ನೆಲ್ಲಿಕಟ್ಟೆಯಲ್ಲೇ 2-3 ಎಕರೆ ಜಾಗ ಇದೆ. ತೆಂಕಿಲ ನೆಲ್ಲಿಕಟ್ಟೆ 1948ರಲ್ಲಿ ನನ್ನ ತಂದೆಯವರು ಪ್ರಾರಂಭ ಮಾಡಿದ ಅಂಗಡಿ ಇದು. ಅವರು 2012ರವರೆಗೆ ಇದ್ದು ಆ 12ರಲ್ಲಿ ದಿವಂಗತರಾದರು. ಅದರ ನಂತರ ನಾನು ಒಬ್ಬನೇ ನಡೆಸಿಕೊಂಡು ಬರ್ತಾ ಇದ್ದೇನೆ. ನಮ್ಮ ಇಡೀ ಕುಟುಂಬವನ್ನು ಸಾಕಿ ಸಲಹಿದ ಅಂಗಡಿ ಇದು. ನಮಗೆ ಅದರಿಂದ ಒಳ್ಳೆಯದಾಗಿದ್ದಲ್ಲ, ಏನೂ ತೊಂದರೆ ಆಗಿಲ್ಲ, ಆರೋಗ್ಯ ವಿಷಯದಲ್ಲಿಯೂ ತೊಂದರೆ ಆಗಿಲ್ಲ. ಹಾಗಾಗಿ ನಾನು ಸ್ವ ಇಚ್ಛೆಯಿಂದ ಈ ನಮ್ಮ ಅಂಗಡಿ ಕೋಣೆಯನ್ನು ದೇವಸ್ಥಾನಕ್ಕೆ ಬಿಟ್ಟು ಕೊಡ್ತಾ ಇದ್ದೇನೆ. ಬಿಟ್ಟು ಕೊಡುವ ವಿಷಯದಲ್ಲಿ ನನ್ನ ಹತ್ರ ಯಾರೂ ಹೇಳಿಲ್ಲ. ಶನಿವಾರ ದಿವಸ ನಮ್ಮ ಅಂಗಡಿ ರಜೆ, ಆ ದಿವಸ ಇಲ್ಲಿ ನಮಗೆ ನ್ಯೂಸ್ ಸಿಕ್ಕಿತು. ನಮ್ಮ ರಾತ್ರಿ ಬಂದಾಗ ಬಿಡಬೇಕಂತ ಹೇಳಿದ್ದಾರೆ, ಬಿಲ್ಡಿಂಗ್ ತೆಗಿತಾರೆ ಅಂತ ಹೇಳಿದರು. ಮರುದಿವಸ ಅಧ್ಯಕ್ಷರು ನಾನು ಸಿಕ್ಕಿದಾಗ ಅಧ್ಯಕ್ಷರ ಹತ್ರ ಅವರು ಬಾಯಿ ತೆಗೆಯೋ ಮೊದಲೇ ನಾನು ಹೇಳಿದೆ, ನಾನು ಅಂಗಡಿ ಬಿಡ್ತೇನೆ. ಅವ್ರು ನನ್ನ ಹತ್ರ ಹೇಳಿಲ್ಲ ಅಂಗಡಿ ಬಿಡಲಿಕ್ಕೆ, ನಾನೇ ಬಿಡ್ತೇನೆ ಅಂತ ಹೇಳಿದೆ. ಅವರಿಗೂ ಖುಷಿ ಆಯಿತು. ಅದರೊಟ್ಟಿಗೆ ಹೇಳಿದೆ ದೇವಸ್ಥಾನದ ವತಿಯಿಂದ 1 ರೂಪಾಯಿನೂ ತಗೊಳ್ಳೋದಿಲ್ಲ ಅಂತೇಳಿ. ಆದರೆ ತೆಗಿಲಿಕ್ಕೆ ಒಂದು ಟೈಮ್ ಕೇಳಿದ್ದೆ, ಅದು ಸ್ವಲ್ಪ ತೊಂದರೆ ಆಯಿತು ಅಷ್ಟೇ, ಗ್ಯಾಪ್ ಕಮ್ಮಿ ಆಯಿತು, ಬೇರೆ ಏನು ತೊಂದರೆ ಆಗಲಿಲ್ಲ. ಮಹಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿ ಕೆಲಸವು ಶಾಸಕರ ಒಂದು ಮಾರ್ಗದರ್ಶನದಲ್ಲಿ ನಡೀತಾ ಇದೆ. ಇಲ್ಲಿ ಈಗ ಈ ಅಂಗಡಿಯನ್ನು ತೆರವುಗೊಳಿಸುವಂಥ ಕೆಲಸವು ಇವತ್ತು ಆಗ್ತದೆ. ನಾವು ಮೊದಲು ಸುಬ್ರಹ್ಮಣ್ಯ ಕೊಳತ್ತಾಯರು ನಮ್ಮ ಹಿರಿಯ ನ್ಯಾಯವಾದಿ, ನಿಜವಾಗಿಯೂ ಹೇಳೋದಾದರೆ ಅವರೊಂದು ದೇವತಾ ಮನುಷ್ಯ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲು ಇಚ್ಛಿಸ್ತೇನೆ. ಅವರ ಹತ್ರ ನಾನು ಕೇಳಿದಾಗ ಅವರಿಗೆ ನಿಜವಾಗಿ ಅವರು ವಕೀಲರಾಗಿ ಅವರಿಗೆ ಏನು ಕೋರ್ಟಿಗೆ ಹೋಗ್ಬೋದಿತ್ತು. ಅವರೇ ಈ ಕಟ್ಟಡವನ್ನು ಅವರ ತಂದೆ ಅಂತ ಕಾಣಬೇಕು, ಅವರೇ ಈ ಕಟ್ಟಡವನ್ನು ಕಟ್ಟಿ
ಅದನ್ನು ದೇವಸ್ಥಾನಕ್ಕೆ ಕೊಟ್ಟು ಅದಕ್ಕೆ ಬಾಡಿಗೆಯನ್ನು ಕೊಡುವಂಥ ಕೆಲಸ ಸುಮಾರು 75 ವರ್ಷದಿಂದ ಮಾಡ್ತಾರೆ. ನಾವು ಕೇಳಿದಾಗ ಸಂತೋಷದಿಂದ ಒಪ್ಪಿದರು. ಇವರು ಕೂಡ ರಘುರಾಮ ಹೆಗ್ಡೆಯವರ ಇವರು ಕೂಡ ಹಾಗೆ ಮಗ, ಅವರು ಕೂಡ ಹಾಗೆ. ನಾವು ಕೇಳಿದ ತಕ್ಷಣ ಅವರು ಹೇಳಿದರು 75 ವರ್ಷದಿಂದ ದೇವರ ಜಾಗದಲ್ಲಿ ನಾವು ಇದ್ದೇವೆ, ಸಂತೋಷದಿಂದ ದೇವರಿಗೆ ಬಿಟ್ಟು ಕೊಡ್ತೇವೆ ಅಂತ ಮಾತನ್ನು ಹೇಳಿದರು. ಇವತ್ತು ಶಾಸಕರ ಒಂದು ಮಾರ್ಗದರ್ಶನದಲ್ಲಿ ಇಲ್ಲಿ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇರೋದನ್ನು ನೀವೆಲ್ಲರೂ ಕಾಣ್ತಾ ಇದ್ದೀವಿ. ಈಗ ನೋಡಿ ಇಲ್ಲಿ ಮನೆ ತೆರವು ಕೆಲಸ ಆಯಿತು. ಈಗ ನೋಡಿ ಅಲ್ಲಿ ಅನ್ನದಾನದ ವ್ಯವಸ್ಥೆಯನ್ನು ನಾವು ಅಲ್ಲಿ ಒಂದು 20,000 ಚದರ ಅಡಿ ಇದರಲ್ಲಿ ಒಂದು ಶೀಟ್ ಹಾಕಿ ಆ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಈಗ ಮಾಡ್ತಾ ಇದ್ದೇವೆ. ನೋಡಿ ಅಲ್ಲಿ ನೋಡಿ ಮೊದಲಿದ್ದ ಜಾಗೆಯಲ್ಲಿ ಇವತ್ತು 100 ಅಂಗಡಿಗಳು ಅಲ್ಲಿ ನಾಲ್ಕು ಹೆಚ್ಚುವಾಗಿ ಮಾರ್ಕ್ ಈಗ ಹಾಕುವಂಥ ಕೆಲಸವು ಮಾಡ್ತದೆ. ಸಾಧಾರಣ 3ನೇ ತಾರೀಕಿಗೆ ಏಲಂ ಪ್ರತಿಕ್ರಿಯೆ ನಡೀತದೆ. ಎಲ್ಲಿ ಒಬ್ಬರಿಗೆ 2 ಅಂಗಡಿಗಳು ಮಾತ್ರ 15,000ಕ್ಕೆ ತಗೊಂಡು 40,000ಕ್ಕೆ ಮಾರುವುದನ್ನೆಲ್ಲ ನಾವು ಬಿಡುವುದಿಲ್ಲ. ಎಲ್ಲರೂ ಕೂಡ ಅದರಲ್ಲಿ ಈ ಮಹಾಲಿಂಗೇಶ್ವರ ದೇವರ ಜಾತ್ರೆಯೋತ್ಸವವನ್ನು ವಿಜೃಂಭಣೆಯಿಂದ ವೈಭವದಿಂದ ನಡೆಸುವಂತೆ ಭಕ್ತಾದಿಗಳು ಎಲ್ಲರೂ ಸಹಕಾರ ಕೊಡಬೇಕಂತೇಳಿ ಈ ಮೂಲಕ ನಾನು ಕೇಳಿಕೊಳ್ಳುತ್ತೇನೆ. ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ, ನಗುವಿನ ಸೌಂದರ್ಯ, ಇದು ಸ್ನೇಹದ ಬಾಂಧವ್ಯ, ಒಲವಿನ ಪ್ರತಿಧ್ವನಿ ತಂದಿದೆ ಸಂದಸ, ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ. ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ, ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ. Mulia Jewels, creating happiness.